ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬೊಕ್ಕ ಹೊಸ ಬ್ರಹ್ಮರಥ ಸಮರ್ಪಣೆ ಕಾರ್ಯಕ್ರಮಲು ಏಪ್ರಿಲ್ 18 ತಾರೀಕು ಐತಾರರ್ದು 20 ತಾರೀಕು ಸೋಮವಾರ ಮುಟ್ಟ ನಡಪೆರ ಉಂಡು. ಏಪ್ರಿಲ್ 19 ತಾರೀಕು ಸೋಮವಾರ ಬಯಡು ಪುದೆ ಕಾಣಿಕೆ ಬೊಕ್ಕ ಬ್ರಹ್ಮರಥದ ಮೆರವಣಿಗೆ ನಡಪೆರ ಉಂಡು. ಏಪ್ರಿಲ್ 20 ತಾರೀಕಿಗೆ ಶ್ರೀ ಸೋಮನಾಥ ದೇವರಿಗೆ ಅಷ್ಟಬಂಧ ಲೇಪನ ಪರಿಕಲಶಾಭಿಷೇಕ ಬ್ರಹ್ಮಕಲಶೋತ್ಸವ ಬೊಕ್ಕ ಐತಿಹಾಸಿಕ ಬ್ರಹ್ಮರಥೋತ್ಸವ ನಡಪೆರ ಉಂಡು. ಮಧ್ಯಾಹ್ನದ ಮಹಾಪೂಜೆ ರಾತ್ರಿ ಭೂತ ಬಲಿ ನಡಪೆರ ಉಂಡು ಪಡೆದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈ ತಿಳಿಪಾಯರು. ಅದನ್ನು ಬ್ರಹ್ಮಕಲಶ ಮಾಡಬೇಕು ಅಂತ ನಿಶ್ಚಯ ಮಾಡಿ ಕಳೆದ 2 ತಿಂಗಳಿಂದ ಎಲ್ಲ ಪೂರ್ವ ತಯಾರಿ ಮಾಡಿ ಇದರ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವ ಹಾಗೂ ಪರವರ ದೇವಗಳ ಬ್ರಹ್ಮಕಲಶವನ್ನು ನಿಶ್ಚಯ ಮಾಡಿದ್ದೇವೆ. ಅದರಂತೆ ನಾಡ್ದು 18ನೇ ತಾರೀಕಿಂದ ಉಗ್ರಾನ ಮುಹೂರ್ತದಿಂದ 26ರವರೆಗೆ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ. 19ಕ್ಕೆ ಹೊರೆ ಕಾಣಿಕೆ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ಈಗ ಕೊರೋನಾದ ಹೆಚ್ಚಳದಿಂದ ನಮ್ಮ ರಾಜ್ಯ ಸರ್ಕಾರ ಕೆಲವೊಂದು ಕಠಿಣ ಷರತ್ತುಗಳನ್ನು ಹಾಕಿದೆ. ಯಾಕಂತ ಹೇಳಿದರೆ ಕೋವಿಡ್ ನಿಯಮಾವಳಿ ಪ್ರಕಾರ ಕಾರ್ಯಕ್ರಮ ನಡೆಸಬೇಕು. ನಿನ್ನೆ ಒಂದು ಬಿಡುಗಡೆ ಆಗಿದೆ, ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಮಾಡಬಾರ್ದು ಅಂತ ಒಂದು ಏನೋ ಪ್ರಕಟಣೆ ಬಂದಿದೆ. ಆದರೆ ನಮಗೆ ಸೋಮನಾಥನನ್ನು ನಾವು ಕಳೆದ 1 ವರ್ಷ ಈಗ 2ನೇ ವರ್ಷ 2 ವರ್ಷದಿಂದ ಸಂಕೋಚದಲ್ಲಿಟ್ಟಿದೆ. ಆ ಥರ ಸಂಕೋಚದಲ್ಲಿ ಹಿಡಿದು ನಮ್ಮ ಊರಿಗೆ ಭಾರಿ ಹಾಳು. ಯಾಕಂತ ಹೇಳಿದ್ರೆ ಕೊರೋನಾಗಿಂತಲೂ ಇದು ದೇವರನ್ನು ಆ ಥರ ನಮ್ಮ ಹಿಂದೂ ಧರ್ಮದ ನಂಬಿಕೆ ಪ್ರಕಾರ ನಾವು ದೇವರನ್ನು ಸಂಕೋಚದಲ್ಲಿ ಇಡಬಾರ್ದು. ಹಾಗೋಸ್ಕರ ನಾವು ಇದನ್ನು ನಾವು ಮುಂದೂಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಸರ್ಕಾರ ವಿಧಿಸಿದ ಷರತ್ತುಗಳನ್ನು ಪಾಲಿಸಿಕೊಂಡು, ಯಾಕಂತ ಹೇಳಿದರೆ ಎಲ್ರಿಗೂ ಮಾಸ್ಕ್ ಮತ್ತು ಕೋವಿಡ್ ನಿಯಮಾವಳಿಗಳನ್ನು ನಾವು ಮೇಯ್ನ್ ಮುಖದ್ವಾರದಿಂದಲೂ ಕೂಡ ಅಳವಡಿಸ್ಕೊಂಡು ಬರ್ತೇವೆ. ಯಾಕಂತ ಹೇಳಿದರೆ ಅದನ್ನು ಪಾಲಿಸಿಕೊಂಡು ಬರಬೇಕು. ಬಂದವರೆಲ್ಲ ಮಾಸ್ಕ್ ಹಾಕಬೇಕು. ಸ್ಯಾನಿಟೈಸರನ್ನೆಲ್ಲ ಅಲ್ಲಲ್ಲಿ ಅಳವಡಿಸಿದ್ದೇವೆ. ಆ ನಿಯಮ ಪಾಲಿಸಿಕೊಂಡು ನಾವು ದೇವರ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಪೂರೈಸ್ತೇವೆ. ಮತ್ತು ಧಾರ್ಮಿಕ ಸಭೆ ಸಮಾರಂಭಗಳನ್ನು ನಾವು ಮಾಡುವುದಿಲ್ಲ. ಯಾಕೆಂದರೆ ಅದಕ್ಕೆ ಅನುಮತಿ ಕೂಡ ಇಲ್ಲ. ನಾವು ಅದನ್ನು ಮಾಡುವುದಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ, ಆದರೆ ನಾವು ಅದನ್ನು ಮಾಡುವುದಿಲ್ಲ. ಆದರೆ ನಾವು ಒಂದು ಸರಳ ರೀತಿಯಲ್ಲಿ ದೇವರ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಪೂರೈಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಾಡ್ದು ಹೊರೆ ಕಾಣಿಕೆ ನಾಡ್ದು 19ನೇ ತಾರೀಕಿಗೆ ಬ್ರಹ್ಮರಥ ನಾಳೆ ಕೋಟೇಶ್ವರದಿಂದ ಬರಲಿಕ್ಕಿದೆ. ಅಲ್ಲಿಂದ ನಾವು ಬ್ರಹ್ಮರಥ ಹಿಡ್ಕೊಂಡು ಇಡೀ ಊರಿನವರು ಕೊಟ್ಟ ಹಸಿರು ಹೊರೆ ಕಾಣಿಕೆಯನ್ನು ನಾವು ಇಲ್ಲಿ ದೇವಸ್ಥಾನಕ್ಕೆ ತರಲಿಕ್ಕಿದೆ. ಅದು ಸಂಪ್ರದಾಯ. ಅದನ್ನು ನಾವು ಸರಳ ರೀತಿಯಲ್ಲಿ ಮಾಡ್ತೇವೆ. ಅದರ ಬಗ್ಗೆ ಮಾಹಿತಿಯನ್ನು ನಮ್ಮ ಹೊರೆಕಾಣಿ ಸಮಿತಿ ಅಧ್ಯಕ್ಷರು ನಮಗೆ ಹೇಳಿದ್ದಾರೆ. ಯಾಕಂದರೆ ನಾವು ಎಲ್ಲ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸ್ತೇವೆ. ಅದಕ್ಕೆ ಎಲ್ಲರಿಗೂ ಮಾಸ್ಕು ಇದು ಮತ್ತು ಅಂತರವನ್ನು ಕಾಯ್ದುಕೊಂಡು ನಾವು ಎಲ್ಲ ಹಸಿರು ಹೊರೆಕಾಣಿಕೆಯನ್ನು ಇಲ್ಲಿ ಸಮರ್ಪಿಸ್ತೇವೆ ಅಂತ ಇಲ್ಲಿ ಹೊರೆಕಾಣಿಕೆಯ ಬ್ರಹ್ಮಕಲಶೋತ್ಸವದ ಸಂದರ್ಭಡು ಕಲ್ಲೂಟಿ ಸಾನ್ನಿಧ್ಯಡು ಕಲಶಾಭಿಷೇಕ ರಾತ್ರಿ ಚಕ್ರಪೂಜೆ ಅಷ್ಟಾವಧಾನ ಸೇವೆ ನಡಪೆರ ಉಂಡು. ಶ್ರೀ ನಾಗಬೊಕ್ಕ ಶ್ರೀ ರಕ್ತೇಶ್ವರಿ ಸಾನ್ನಿಧ್ಯಡು ಕಲಶಾಭಿಷೇಕ ಶ್ರೀ ರುದ್ರ ಹೋಮ ಶ್ರೀ ಮಹಾವಿಷ್ಣು ಹೋಮ ನಡಪೆರ ಉಂಡು. ಏಪ್ರಿಲ್ 27 ತಾರೀಕಿದ್ದು ಮೇ 1 ತಾರೀಕು ಮುಟ್ಟ ಜಾತ್ರಾ ಮಹೋತ್ಸವ ನಡಪೆರ ಉಂಡು. ಏಪ್ರಿಲ್ 30 ತಾರೀಕಿಗೆ ಜಾತ್ರಾ ಬ್ರಹ್ಮರಥೋತ್ಸವ ಬೊಕ್ಕ ಸೋಮೇಶ್ವರ ಬೇಡಿ ನಡಪೆರ ಉಂಡು. ಕೊರೋನಾದ ದಾತ್ರ ಕೋವಿಡ್ ನಿಯಮ ಪಾಲನೆ ಮಲ್ತೊಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸರಳವಾದ ನಡಪೆರ ಉಂಡು. ಭಕ್ತಾಭಿಮಾನಿಗಳು ಕೋವಿಡ್ ನಿಯಮನು ಪಾಲಿಸಾವಡ್ಪಂಡು ತೆರಿಪಾಯರು. ಕೋಶಾಧಿಕಾರಿ ಶ್ರೀ ಪದ್ಮನಾಭ ಶೆಟ್ಟಿ ವರ್ಕಾಡಿ ಎತ್ಕೊಂಡು ಮಾಹಿತಿ ಕೊರಿಯರು. ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಸ್ ಜನಾರ್ದನ್ ಹೊಳ್ಳ, ಹೊರೆಕಾಣಿಕೆ ಸಮಿತಿ ಸಂಚಾಲಕರು ಶ್ರೀ ಹರೀಶ್ ಕುತ್ತಾರ್, ಪ್ರಚಾರ ಸಮಿತಿ ಶ್ರೀ ರಾಘವ ಒಚ್ಚಿಲ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀ ಪವಿತ್ರ ಕುಮಾರ್ ಗಟ್ಟಿ, ರಾಮದಾಸ್ ಸೋಮೇಶ್ವರ, ಹರಿಣಾಕ್ಷಿ ಸೋಮೇಶ್ವರ, ಮಾಧವಿ ಉಳ್ಳಾಲ್, ಸದಾನಂದ ಬಂಗೇರ, ವಸಂತ್ ಉಳ್ಳಾಲ್, ಭಗವತೀಶ್ ಅಡ್ಕ, ನಿತಿನ್ ಸುದ್ದಿಗೋಷ್ಠಿ ಒಟ್ಟಿಗೆ